चैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं श्रीकृष्ण चैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिका कान्त राधा कान्त नमो नमः तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः श्री कृष्ण चैतन्य प्रभु नित्यानंदा श्री अद्वैत गदाधर श्रीवासादि गौर भक्त वृंदा हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे ಭಕ್ತಾದಿಗಳಿಗೆಲ್ಲ ಭಗವದ್ಗೀತೆ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಾನು 2 ಅಧ್ಯಾಯವನ್ನು ತೆಗೆತಾ ಇದ್ದೇನೆ. ಪುರುಷೋತ್ತಮ ಯೋಗ ಮತ್ತು ದೈವಿ ಹಾಗೂ ಅಸುರಿ ಸ್ವಭಾವಗಳು ಅಂತ 15ನೇ ಮತ್ತು 16ನೇ ಅಧ್ಯಾಯವನ್ನು ಒಟ್ಟಿಗೆ ತೆಗಿತಾ ಇದ್ದೇನೆ ನಾನು. ಯಾಕಂತ ಹೇಳಿದ್ರೆ ಇದು ತುಂಬಾ ಚಿಕ್ಕ ಅಧ್ಯಾಯಗಳು, ತುಂಬಾ ಅಷ್ಟೇನು ಶ್ಲೋಕಗಳಿಲ್ಲ. ಪ್ರಥಮ 15ನೇ ಅಧ್ಯಾಯದಲ್ಲಿ 20 ಶ್ಲೋಕ ಮತ್ತು 16ನೇ ಅಧ್ಯಾಯದಲ್ಲಿ 24 ಶ್ಲೋಕ ಇದೆ. ನಾನು ಅದನ್ನು ಒಟ್ಟಿಗೆ ಮಾಡಿ ಕ್ಲಾಸಲ್ಲಿ ನಾನು ತೆಗಿತಾ ಇದ್ದೇನೆ. ನಿನ್ನೆ ನಾವು ತ್ರಿಗುಣಗಳ ಬಗ್ಗೆ ಕೃಷ್ಣ ಹೇಳಿದ್ದೇವೆ, ನಾವು ಕೇಳಿದ್ದೇವೆ. ಯಾವ ರೀತಿ ಅದು ನಮ್ಮನ್ನು ಬಂಧನದಲ್ಲಿ ಸಿಲುಕಿಸಿ ಹಾಕ್ತದೆ, ಅದರ ಅಧೀನದಲ್ಲಿರುವ ಜೀವಿ ಹೇಗಿರುತ್ತಾನೆ ಕೃಷ್ಣ ಹೇಳಿದ್ದಾನೆ. ಇನ್ನು ಈ ತ್ರಿಗುಣಗಳ ಆಚೆ ಏನಿದೆ ಅಂತ ಹೇಳೋದನ್ನು ಇವತ್ತು ಕೃಷ್ಣ 15ನೇ ಅಧ್ಯಾಯದಲ್ಲಿ ಪುರುಷೋತ್ತಮ ಯೋಗ ಅದರಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಊರ್ಧ್ವಮೂಲಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಧಶ್ಚೋಧ್ವಂ ಪ್ರತಸ್ಥಾಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಃ ಅಧಶ್ಚ ಮೂಲಾನ್ಯ ಸಂತತಾನಿ ಕರ್ಮಾನುಬಂಧಾನಿ ಮನುಷ್ಯಲೋಕೆ. ಅಂದ್ರೆ ಭಗವಾನ್ ಹೇಳ್ತಾನೆ, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿದೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತದೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮದೊಂದಿಗೆ ಬಂಧಿತವಾಗಿದೆ. ಇದನ್ನು ಇವತ್ತು ಕೃಷ್ಣ ಈ ಒಂದು ಅಶ್ವತ್ಥ ವೃಕ್ಷದ ಬಗ್ಗೆ ಈ ಅಧ್ಯಾಯದ ಮೊದಲನೇ ಭಾಗದಲ್ಲಿ ಹೇಳ್ತಾ ಇದ್ದಾನೆ. ಅರ್ಜುನ ಯಾವುದೇ ಪ್ರಶ್ನೆ ಕೇಳದಿದ್ರು ಕೂಡ ಈಗ ಅವನ ಜ್ಞಾನವನ್ನು ಹೆಚ್ಚಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಕೃಷ್ಣ ವಿಧೇಯನಾಗಿ ಅರ್ಜುನ ಕೇಳ್ತಾ ಇದ್ದಾನೆ. ಈ ಅಧ್ಯಾಯದ ಮೊದಲನೇ 5 ಶ್ಲೋಕಗಳಲ್ಲಿ ಕೃಷ್ಣ ಈ ಮರದ ಬಗ್ಗೆ ವಿವರಣೆ ನೀಡ್ತಾನೆ. ಯಾವುದಿದು ತಲೆ ಕೆಳಗಾಗಿ ನಿಂತಿರುವಂತಹ ಮರ ಯಾವುದು ಅಂತ ಮರವನ್ನು ನಮಗೆ ಈ ಐಹಿಕ ಜಗತ್ತಿನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಉಂಟೆ? ಇಲ್ಲ. ಯಾವ್ದಾದ್ರು ಆ ರೀತಿ ನಾವು ಈ ಅಧ್ಯಾಯದಲ್ಲಿ ಹೇಳಿದಾಗೆ ನಾವು ಬೇರುಗಳು ಮೇಲ್ಮುಖವಾಗಿ ಮರ ಕೆಳಮುಖವಾಗಿ ಇರುವಂತಹ ಒಂದು ಮರವನ್ನು ನೋಡ್ಬೇಕು ಅಂತಿದ್ರೆ ನಾವು ಯಾವುದಾದ್ರೂ ಜಲಾಶಯದ ಪಕ್ಕಕ್ಕೆ ಹೋಗ್ಬೇಕು, ಅಥವಾ ಕೆರೆಗಳ ಪಕ್ಕ, ನೀರು ಚಲಿಸದೇ ಇರುವಂತಹ ಯಾವುದು ನೀರು ತಿಳಿಯಾಗಿರುವಂತಹ ಚಲಿಸದೇ ಇರುವಂತಹ ನೀರಿನ ಜಲಾಶಯದ ಪಕ್ಕದಲ್ಲಿ ಮರಗಳಿದ್ರೆ ನಾವು ಅಂತಹ ಮರಗಳನ್ನು ನೋಡ್ಬೋದು. ಕೃಷ್ಣ ಹೇಳ್ತಾನೆ, ಈ ಐಹಿಕ ಜೀವನದಲ್ಲಿ ಸಿಕ್ಕಿ ಬೀಳುವುದನ್ನು ಈ ಮರಕ್ಕೆ ಹೋಲಿಸಬಹುದು. ಈ ಮರದ ನಾವು ಈ ಐಹಿಕ ಜೀವನದಲ್ಲಿ ಹೇಗೆ ಬಿತ್ತಿದ್ದೇವೆ ಅಂತ ಹೇಳುವುದನ್ನು ಈ ಮರದ ಮೂಲಕ ಕೃಷ್ಣ ಹೇಳ್ತಾನೆ. ನಾವೀಗ ಪ್ರತಿಬಿಂಬವನ್ನು ಹೇಗೆ ನೋಡ್ತೇವೋ, ನೀರಿನಲ್ಲಿ
ನೀರಿನಲ್ಲಿ ಆ ಮರದ ಪ್ರತಿಬಿಂಬವನ್ನು ನೋಡಿದಾಗ ನಮ್ಗೆ ಹೇಗೆ ಬೇರುಗಳು ಮೇಲ್ಮುಖವಾಗಿ ಮತ್ತು ಎಲೆಗಳು ಕೆಳಗಾಗಿ ತೋರುತ್ತದೆಯೋ ಅದೇ ರೀತಿ ಈ ಭೂಮಿಯ ಈ ಜಗತ್ತಿನ ಪ್ರತಿಬಿಂಬ ಇದೆ ಅಂತ ಕೃಷ್ಣ ಹೇಳ್ತಾನೆ. ನಿಜವಾದ ಮರ ಈ ಲೋಕದಲ್ಲಿಲ್ಲ, ಅದರ ಪ್ರತಿಬಿಂಬ ಕಾಣುವುದು ನಮಗೆ. ನೀರಿನಲ್ಲಿ ನಮಗೆ ನಿಜವಾದ ಮರ ಕಾಣುವುದಿಲ್ಲ, ಅದರ ಪ್ರತಿಬಿಂಬ ಮಾತ್ರ ಕಾಣುವುದು. ಅದೇ ರೀತಿ ಈ ಲೋಕ ಅದರ ಪ್ರತಿಬಿಂಬ, ಉನ್ನತ ಲೋಕದ ಪ್ರತಿಬಿಂಬ ಇದು, ಅದರ ನೆರಳು ಇದು ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿ ನಾವು ಈ ಐಹಿಕ ಜಗತ್ತಿನಲ್ಲಿ ಸುಖ ಇದೆ ಅಂತ ನಾವು ಅರಸ್ತಾ ಇದ್ದೇವೆ. ಸುಖಕ್ಕಾಗಿ ನಮ್ಮ ಹುಡುಕಾಟ, ನಿರಂತರವಾದ ಸುಖಕ್ಕಾಗಿ ನಮಗೆ ಇಲ್ಲಿ ಹುಡುಕಾಟ. ಆದ್ರೆ ಇಲ್ಲಿ ಇರುವುದು ಇಲ್ಲಿ ಸುಖ ಇಲ್ಲ, ಇಲ್ಲಿ ಇರುವುದು ಸುಖದ ಪ್ರತಿಬಿಂಬ ಮಾತ್ರ, ಅದರ ನೆರಳು ಮಾತ್ರ ನಮ್ಗೆ ಇಲ್ಲಿ ಕಾಣುವುದು. ಉದಾಹರಣೆಗೆ ನೀವೊಂದು 10 ಜನರನ್ನು ಮನೆಗೆ ಊಟಕ್ಕೆ ಕರೆದಿದ್ದೀರಿ ಅಂತ ಇಟ್ಕೊಳ್ಳುವ. ಒಬ್ರಿಗಾಗುವಷ್ಟು ನೀವು ಆಹಾರವನ್ನು ತಯಾರು ಮಾಡಿದ್ದೀರಿ. ಎಲ್ಲರ ಕೈಗೂ ಒಂದು ಕನ್ನಡಿ ಕೊಟ್ಟು ನೀವು ಆ ಅದರಲ್ಲಿ ಊಟದ ಪ್ರತಿಬಿಂಬವನ್ನು ನೋಡಿ ನೀವು ಊಟ ಮಾಡಿಕೊಳ್ಳಿ ಅಂತ ಹೇಳಿದ್ರೆ ಹೇಗಿರ್ತದೆ? ಅವ್ರ ಹೊಟ್ಟೆ ಆಮೇಲೆ ನೀವು ಊಟ ಆಯ್ತಾ, ಹೊಟ್ಟೆ ತುಂಬಿದೆ ಅಂತ ಕೇಳಿದ್ರೆ ಅವರಿಂದ ಏನು ಉತ್ತರ ಬರ್ತದೆ? ನೀವು ನಮ್ಮ ಟೈಮ್ ವೇಸ್ಟ್ ಮಾಡಿದ್ದೀರಿ, ನಮ್ಮ ಹೊಟ್ಟೆ ತುಂಬಲಿಲ್ಲ, ಇದು ಬರೀ ಮಕ್ಕಳ ಆಟಿಕೆ ಅಂತ ಹೇಳುವ ಒಂದು ಮಾತು ಬರ್ತದೆ. ಅದೇ ರೀತಿ ನಮಗೆ ಸುಖ ಬೇಕಿದ್ರೆ ನಾವು ಕೃಷ್ಣನ ಧಾಮಕ್ಕೆ ಹೋಗ್ಬೇಕು. ಕೃಷ್ಣ ಭಕ್ತಿಗೆ ಬಂದು ವಿರಕ್ತಿ ಅಂತ ಹೇಳುವ ಸಾಧನದಿಂದ, ಶಸ್ತ್ರದಿಂದ ನಾವು ಈ ಮರವನ್ನು ಕತ್ತರಿಸಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ ಹಾಗೆ ಗುಣತ್ರಯಗಳು ಅಂದ್ರೆ ಸತ್ವ, ರಜೋಗುಣ ಮತ್ತು ತಾಮಸ ಗುಣಗಳು ಈ ಮರವನ್ನು ಪೋಷಿಸ್ತಾ ಇವೆ. ಈ ಮರದ ಆದಿಯನ್ನಾಗಲಿ ಅಂತ್ಯವನ್ನಾಗಲಿ ನೋಡಲು ಸಾಧ್ಯ ಇಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಇದರ ಬೇರುಗಳು ಕೆಳಮುಖವಾಗಿ, ಮರದ ಮೇಲ್ಮುಖ ಎರಡೂ ಸೈಡಲ್ಲೂ ಬೇರುಗಳು ಇದೆ. ಕೆಳಮುಖವಾಗಿಯೂ ಹರಡಿಕೊಂಡಿದೆ, ಮೇಲ್ಮುಖವಾಗಿಯೂ ಹರಡಿಕೊಂಡಿದೆ. ಈ ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸ್ತಾ ಇದೆ. ನಾವು ಇದರ ಆದಿಯನ್ನಾಗಲಿ ಅಂತ್ಯವನ್ನಾಗಲಿ ಕಾಣಲಾರೆವು. ಕೃಷ್ಣ ಹೇಳ್ತಾನೆ, ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರದಿಷ್ಟ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವೃತ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯಥ ಪ್ರವೃತ್ತಿ ಪ್ರಸತಾ ಪುರಾಣಿ. ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಆದಿ ಅಂತ್ಯ ಅಥವಾ ಅಸ್ತಿವಾರವನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದಲೂ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿತು. ಅಂದ್ರೆ ಈ ಮರದ ಆದಿ ಅಂತ್ಯವನ್ನು ನಿಮ್ಗೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಈ ಮರದ ಪ್ರಾರಂಭವನ್ನು ನಾವು ಹುಡುಕ್ತಾ ಹೋದ್ರೆ ಅದು ಬ್ರಹ್ಮನಲ್ಲಿಗೆ ತಲುಪ್ತದೆ. ನಮ್ಮ ಹಿರಿಯರು ಯಾರು, ನಮ್ಮ ಹಿರಿಯರು ಯಾರು, ಆ ರೀತಿ ಅದರ ಅನ್ವೇಷಣೆಗೆ ಹೊರಟ್ರೆ ಅದು ಬ್ರಹ್ಮನಲ್ಲಿ ಹೊರಡ್ತದೆ, ಮುಟ್ಟುತ್ತದೆ, ಅನಂತರ ಕೃಷ್ಣನನ್ನು ತಲುಪ್ತದೆ. ಆದ್ದರಿಂದ ನಾವು ಇದರ ಮೂಲವನ್ನು ಕೆದಕುತ್ತಾ ಹೋಗುವ ಬದಲು ಭಕ್ತಿ ಪಥಕ್ಕೆ ಬಂದರೆ ನೇರವಾಗಿ ನಾವು ಮೂಲ ಪುರುಷನನ್ನು ಸೇರಬಹುದು. ಕೃಷ್ಣ ಹೇಳ್ತಾ ಇದ್ದಾನೆ ಗೀತೆಯಲ್ಲಿ ಹೇಗೆ ಗರ್ವದಿಂದ ಮುಕ್ತರಾದವರು, ಅಹಂಕಾರದಿಂದ ಮುಕ್ತರಾದವರು, ಐಹಿಕ ಕಾಮವನ್ನು ತ್ಯಜಿಸಿದವರು, ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಿದವರು ಇದನ್ನು ತಿಳಿಯುತ್ತಾರೆ ಮತ್ತು ನನಗೆ ಶರಣಾಗುತ್ತಾರೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರು ಅಹಂಕಾರವನ್ನು ತ್ಯಜಿಸಿದ್ದಾರೋ, ನಿರ್ಮಾಣ ಮೋಹ ಜಿತಸಂಗ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾ ದ್ವಂದ್ವೈ ವಿಮುಕ್ತ ಸುಖ ದುಃಖ ಸಂಹೆ ಗಚ್ಚಂತ ಮೂಢಾಹ ಪದಮವ್ಯ. ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತರಾದವರು, ನಿತ್ಯವಾದದ್ದನ್ನು ಅರಿತವರು, ಐಹಿಕ ಕಾಮವನ್ನು ತ್ಯಜಿಸಿದವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು ಆ ಶಾಶ್ವತ ರಾಜ್ಯವನ್ನು ಪಡೆಯುತ್ತಾರೆ. ಅಂದ್ರೆ ಯಾವುದೇ ಮೂಲವನ್ನು ನಾವು ತೆಗೆದುತ್ತಾ ಹೋಗುವ ಬದಲು ನಾವು ಸಿಕ್ಕಿ ಹಾಕಿಕೊಂಡಿದ್ದೇವೆ ಆ ಮರದಲ್ಲಿ, ಅನಾಸಕ್ತಿ ಅಂತ ಹೇಳುವ ಶಸ್ತ್ರದಿಂದ ಆ ಮರದಿಂದ ತಪ್ಪಿಸಿಕೊಂಡು ನಾವು
ಆದಷ್ಟು ಬೇಗ ನಮ್ಮ ಮೂಲ ತಾಣಕ್ಕೆ ಅಂದ್ರೆ ನಮ್ಮ ಆಶ್ರಯ ತಾಣಕ್ಕೆ ಹಿಂದಿರುಗಬೇಕು. ನಮ್ಮ ನಿತ್ಯ ನಿರಂತರವಾದ ಶ್ರೀಕೃಷ್ಣನ ಧಾಮಕ್ಕೆ ನಾವು ಹಿಂದಿರುಗಬೇಕು ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಜಗತ್ತಿನಲ್ಲಿರುವ ಎಲ್ಲಾ ಜೀವಿಗಳು ನನ್ನ ಸಣ್ಣ ಸಣ್ಣ ಕಿಡಿಗಳು ಅಂತ ಕೃಷ್ಣ ಹೇಳುತ್ತಾನೆ. ಅವರು ಈ ಮನಸ್ಸು ಮತ್ತು 5 ಇಂದ್ರಿಯಗಳೊಡನೆ ಸೇರಿ, ಮನಸ್ಸು 5 ಇಂದ್ರಿಯಗಳು, ಕಣ್ಣು ಕಿವಿ ಅಂತ ಹೇಳುವ ಇಂದ್ರಿಯಗಳೊಡನೆ ಸೇರಿ ಮತ್ತು ಮನಸ್ಸು, ಈ 6 ಇಂದ್ರಿಯಗಳೊಡನೆ ಸೇರಿ ಬಹುವಾಗಿ ಕಷ್ಟ ಪಡ್ತಾ ಇದ್ದಾರೆ. ಇಲ್ಲಿ ತಂದೆ ಮಗು ಒಂದು ಕಷ್ಟ ಪಡೋದನ್ನು ತಂದೆಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ತಂದೆ ಹೇಗೆ ಮಗುವನ್ನು ಬಾ ನೀನು ಅಂತಹ ಕಷ್ಟದಲ್ಲಿ ಸಿಲುಕಬೇಡ, ನಾನು ನಿನಗೆ ನಿನ್ನ ಯೋಗಕ್ಷೇಮದ ಜವಾಬ್ದಾರಿ ನಾನು ವಹಿಸ್ಕೊಳ್ತೇನೆ ಅಂತ ಹೇಗೆ ಹೇಳ್ತಾನೋ ಅದೇ ರೀತಿ ಕೃಷ್ಣ ನಾವು ಸುಖವಾಗಿರ್ಬೇಕು ಅಂತ ಹೇಳುವ ಉದ್ದೇಶದಿಂದ ನಮ್ಮನ್ನು ಅಲ್ಲಿಗೆ ಕರೀತಾ ಇದ್ದಾನೆ. ಯಾಕೆಂದ್ರೆ ಇಲ್ಲಿ ಸುಖ ಇಲ್ಲ, ಇಲ್ಲಿ ಕಾಣುವುದೆಲ್ಲ ನೀವು ಪ್ರತಿಬಿಂಬ, ಬರೀ ಛಾಯೆಗಳು ಮಾತ್ರ, ನೆರಳುಗಳು ಮಾತ್ರ. ಅದರದ್ದು ನಿಜವಾದ ಸುಖ ನಮ್ಮ ಮೂಲ ತಾಣದಲ್ಲಿದೆ. ದಾಸರು ಹಾಡ್ತಾರೆ, ಇಲ್ಲಿದೆ ನಮ್ಮನೆ, ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತ. ಅಂದ್ರೆ ಇಲ್ಲಿರುವುದು ಬರೀ ನೆರಳು, ನಮ್ಮ ನಿಜವಾದ ತಾಣ ಭಗವಂತನ ಧಾಮ ಅಂತ ಹೇಳೋದನ್ನು ಕೃಷ್ಣ ಇಲ್ಲಿ ನಮಗೆ ನೆನಪಿಸ್ಕೊಡ್ತಾ ಇದ್ದಾನೆ. ಕೃಷ್ಣ ಕಳೆದ ಅಧ್ಯಾಯದಲ್ಲೆಲ್ಲ ಅವನ ಶಕ್ತಿಯ ಬಗ್ಗೆ, ಅವನ ಐಶ್ವರ್ಯಗಳ ಬಗ್ಗೆ ತುಂಬಾ ವಿವರವಾಗಿ ವಿವರಿಸಿದ್ದಾನೆ, ಅರ್ಜುನನಿಗೆ ತಿಳಿಸಿದ್ದಾನೆ. ಆದ್ರೆ ಅವನು ಎಲ್ಲಿಯೂ ತನ್ನ ಧಾಮದ ಬಗ್ಗೆ ಹೇಳಲಿಲ್ಲ. ಅದು ಯಾವ ರೀತಿ ಇದೆ ಅಂತ ಹೇಳುವುದನ್ನು ಈಗ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. 12ನೇ ಶ್ಲೋಕದಿಂದ ಅವನ ಧಾಮದ ಬಗ್ಗೆ ವಿವರಣೆ ಅವನು ಕೊಡ್ತಾ ಇದ್ದಾನೆ. ಯದಾದಿತ್ಯಗತಂ ತೇಜೋ ಜಗತ್ ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಗ್ನೌ ತತ್ತೇಜೋ ವಿದ್ಧಿಮಾಮಕಂ. ಅಂದ್ರೆ ಇಡೀ ಜಗತ್ತಿನಿಂದ ಕತ್ತಲನ್ನು ಚದುರಿಸುವ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತದೆ, ಚಂದ್ರನ ತೇಜಸ್ಸು ನನ್ನಿಂದ ಬರುತ್ತದೆ, ಅಗ್ನಿಯ ತೇಜಸ್ಸು ನನ್ನಿಂದ ಬರುತ್ತದೆ. ಕೃಷ್ಣ ಹೇಳ್ತಾನೆ, ಇಡೀ ನನ್ನ ಧಾಮವನ್ನು ಸೂರ್ಯಚಂದ್ರರು ಬೆಳಗುವುದಿಲ್ಲ, ಅಗ್ನಿ ಬೆಳಗುವುದಿಲ್ಲ ಅಂತ ಹೇಳ್ತಾನೆ ಕೃಷ್ಣ ಇಲ್ಲಿ. ಅದನ್ನು ಯಾರಿಂದಲೂ ನೋಡಲ್ಲ, ಅದಕ್ಕೆ ಯಾರು ನ ತದ್ ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ ಗತ್ವಾ ನ ನಿವೃತ್ತಂತೆ ತದ್ದಾಮಂ ಪರಮಂ ಮಮ ಅಂತ 6ನೇ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣ. ನನ್ನ ಆ ಪರಂಧಾಮವನ್ನು ಸೂರ್ಯಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದಿಲ್ಲ. ಸೂರ್ಯಚಂದ್ರರು ಆ ಧಾಮವನ್ನು ಬೆಳಗುವುದಿಲ್ಲ. ಅದು ಸ್ವಯಂ ಪ್ರಕಾಶಿತವಾದ ಆ ಧಾಮ, ಕೃಷ್ಣನ ಧಾಮ ಸ್ವಯಂ ಪ್ರಕಾಶಗೊಳ್ಳುವಂಥದ್ದು. ಅದರ ಬದಲಾಗಿ ಸೂರ್ಯಚಂದ್ರನನ್ನು ನಾನೇ ಬೆಳಗುತ್ತಿದ್ದೇನೆ. ನನ್ನ ಕತ್ತಲನ್ನು ಚದುರಿಸುವಂತಹ ಸೂರ್ಯನ ಕಿರಣಗಳು ನನ್ನಿಂದ ಬರುತ್ತದೆ, ಚಂದ್ರನ ತೇಜಸ್ಸು ಕೂಡ ನನ್ನದೇ, ಚಂದ್ರನ ಕಿರಣಗಳು ಕೂಡ ನನ್ನದೇ, ಅಗ್ನಿಯ ತೇಜಸ್ಸು ಕೂಡ ನನ್ನದೇ ಅಂತ ಕೃಷ್ಣ ಹೇಳ್ತಾನೆ. ಧಾಮಾವಿಶ್ಯಚ ಭೂತಾನಿ ಧಾರಯಾಮ್ಯ ಹಮೋಜಸ ಉಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕಃ. ಎಲ್ಲಾ ಗ್ರಹಗಳು ತಮ್ಮ ಪಥದಲ್ಲಿ ಚಲಿಸಲು ಕೃಷ್ಣನ ಸಂಕಲ್ಪ ಶಕ್ತಿಯೇ ಕಾರಣ. ಕೃಷ್ಣನೇ ಅವುಗಳಿಗೆ ಆಧಾರ. ದೇವರು ಪ್ರತಿಯೊಂದು ಲೋಕದಲ್ಲೂ ಮತ್ತು ಪ್ರತಿಯೊಂದು ವಸ್ತುವಿನಲ್ಲೂ ಪ್ರತಿಯೊಂದು ಜೀವಿಯಲ್ಲೂ ಒಂದು ಅಂಶದಲ್ಲಿ ಇದ್ದಾನೆ ಅಂತ ಹೇಳುವುದನ್ನು ನಾವು ನಿನ್ನೆ ನೋಡಿದ್ದೇವೆ. ಅವನಿಂದ ಬಂದಂತಹ ಒಂದು ಕಿಡಿಯೇ ನಮ್ಮ ದೇಹದಲ್ಲಿರುವುದು. ಆ ಕಿಡಿ ನಮ್ಮ ದೇಹದಲ್ಲಿದ್ದಾಗ ನಾವು ಹಾರಬಲ್ಲೆವು, ತೇಲಬಲ್ಲೆವು, ನಡೆಯಬಲ್ಲೆವು, ಓಡಬಲ್ಲೆವು, ಏನ್ ಬೇಕಿದ್ರು ನಾವು ಮಾಡ್ತೇವೆ. ಯಾವಾಗ ಆ ಒಂದು ಕೃಷ್ಣನಿಂದ ಬಂದಂತಹ ಒಂದು ಕಿಡಿ ನಮ್ಮ ದೇಹದಲ್ಲಿದ್ದಾಗ ನಾವು ಏನ್ ಬೇಕಿದ್ರೂ ಮಾಡ್ತೇವೆ. ಆದ್ರೆ ಅದು ಯಾವಾಗ ನಮ್ಮ ದೇಹವನ್ನು ತ್ಯಜಿಸಿ ಹೋಗ್ತದೋ ನಮ್ಮ ದೇಹ ನಾಶ ಆಗ್ತದೆ. ಆತ್ಮ ಎದ್ದು ಹೊರಗೆ ಹೋದ್ರೆ ನಮ್ಮ ದೇಹ ಅದಕ್ಕೆ ಮತ್ತೆ ಯಾವುದೇ ಚೇತನ ಶಕ್ತಿ ಇಲ್ಲ, ಚಲನಶೀಲತೆ ಅನ್ನೋದು ಕಳೆದುಕೊಳ್ತದೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಚಂದ್ರನ ಕಿರಣಗಳು ಮತ್ತು ತರಕಾರಿಯಲ್ಲಿರುವ ರಸವೂ ನಾನೇ ಅಂತ ಕೃಷ್ಣ ಹೇಳ್ತಾನೆ. ಗಿಡ ಮೂಲಿಕೆಯಲ್ಲಿರುವ ಔಷಧಿಯೂ ನಾನೇ. ಅದಕ್ಕೆ ಆಯುರ್ವೇದ ನೀವು ನೋಡಿರ್ಬೋದು, ಆಯುರ್ವೇದ ಔಷಧವನ್ನು ಸೇವಿಸುವ ಮೊದಲು ನಾವು ಅದಕ್ಕೆ
ವಿಧಿಸಿದಂತಹ ಒಂದು ಶ್ಲೋಕವನ್ನು ಹೇಳಬೇಕಾಗ್ತದೆ. ಆಯುರ್ವೇದ ಕೂಡ ಒಂದು ವೇದದ ಒಂದು ವಿಭಾಗವೇ, ಅದು ಕೂಡ ದೇವರಿಂದಲೇ ಬಂದದ್ದು, ಧನ್ವಂತರಿ ದೇವರಿಂದಲೇ ಅದು ಬಂದಿದೆ. ಆದ್ರಿಂದ ಔಷಧದಲ್ಲಿರುವಂತಹ ಆ ಗಿಡಮೂಲಿಕೆಯಲ್ಲಿರುವಂತಹ ಔಷಧವು ನಾನೇ ಅಂತ ಕೃಷ್ಣ ಹೇಳ್ತಾನೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ನಾವು ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗುದಿಲ್ಲ, ಕೆಲವು ಸಲ ಪಚನ ಆಗುವುದಿಲ್ಲ, ಆಗ ನಮ್ಗೆ ತೊಂದರೆ ಉಂಟಾಗ್ತದೆ. ಅದಕ್ಕೆ ಡಾಕ್ಟರ್ ಏನ್ ಹೇಳ್ತಾರೆ, ನಿಮ್ಮ ಜಠರಾಗ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಡೈಜೆಷನ್ ಪ್ರಾಬ್ಲಮ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ ಅಲ್ವಾ, ಇಂಡೈಜೆಷನ್ ಅಂತ ಹೇಳ್ತಾರೆ. ಆ ಜಠರಾಗ್ನಿ ಕೂಡ ನಾನೇ ಅಂತ ಕೃಷ್ಣ ಹೇಳ್ತಾನೆ. ಎಲ್ಲಾ ಜೀವಿಗಳ ದೇಹದಲ್ಲಿ ಜಠರಾಗ್ನಿ ನಾನು, ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಆ ದೇಹದಲ್ಲಿರುವ ಜಠರಾಗ್ನಿ ಕೃಷ್ಣ. ಜಠರಾಗ್ನಿ ಸರಿಯಾಗಿ ಕೆಲಸ ಮಾಡದಿದ್ರೆ ಆಹಾರ ತನ್ನ ಶಕ್ತಿಯನ್ನು ಬಿಡುಗಡೆ ಮಾಡುವುದಿಲ್ಲ. ತಿಂದದ್ದು ಜೀರ್ಣವಾಗಲು ಕೃಷ್ಣನ ಸಹಾಯ ನಮಗೆ ಅಗತ್ಯ. ಕೃಷ್ಣ ಇಲ್ಲದಿದ್ರೆ ಅದು ಕೂಡ ಸಾಧ್ಯ ಇಲ್ಲ ಅಂತ ಅವನಿಗೆ ಹೇಳ್ತಾ ಇದ್ದಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಮಹೋಹನಂಚ ವೇದೇಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿದೇಹ ಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತದೆ. ಎಲ್ಲಾ ವೇದಗಳಿಂದ ತಿಳಿಯಬೇಕಾದವನು ನಾನು, ವೇದಾಂತ ಕರ್ತೃ ನಾನು, ವೇದಗಳನ್ನು ತಿಳಿದವನು ನಾನೇ. ಎಲ್ಲಾ ವೇದಗಳು ನನ್ನಿಂದಲೇ ಬಂದದ್ದು, ಎಲ್ಲರ ಮರೆವೂ ನಾನೇ, ನೆನಪೂ ನಾನೇ ಅಂತ ಕೃಷ್ಣ ಹೇಳ್ತಾನೆ. ನಾವು ಕೆಲವು ಸಲ ಅದರ ಅನುಭವ ನಮ್ಗೆ ಆಗಿರ್ಬೋದು. ನಾವು ಯಾವುದೋ ಒಂದು ನಮ್ಗೆ ಅವಶ್ಯವಿರುವಂತ ಒಂದು ವಸ್ತುವನ್ನು ಎಲ್ಲೋ ಇಟ್ಟಿರ್ತೇವೆ, ತುಂಬಾ ಜಾಗ್ರತೆ ಆಗಿ ಇಟ್ಟಿರ್ತೇವೆ. ನಮಗೆ ಕೆಲವು ಸಲ ಅದರ ನೆನಪೇ ಬರುವುದಿಲ್ಲ, ಎಷ್ಟು ಹುಡುಕ್ತಾ ಇರ್ತೇವೆ, ನಮ್ಗೆ ಅದ ಅಗತ್ಯ ಬೇಕು ಅಂತ ಆದಾಗ ನಮಗದು ಸಿಗುದೇ ಇಲ್ಲ. ಆದ್ರೆ ತನ್ನಿಂತಾನೇ ಒಂದು ದಿನ ಅದರ ನೆನಪು ಬರ್ತದೆ ನಮಗೆ. ಯಾರಂತಹ ಮರೆವನ್ನು ಕೊಟ್ಟದ್ದು, ಯಾರಂತಹ ನೆನಪನ್ನು ಕೊಟ್ಟದ್ದು, ಅದು ಕೂಡ ನಾನೇ. ಕೃಷ್ಣ ಹೇಳ್ತಾನೆ, ಜ್ಞಾನವೂ ನನ್ನಿಂದಲೇ ಬರುತ್ತದೆ, ನೆನಪು ನನ್ನಿಂದಲೇ ಬರುತ್ತದೆ, ಮರೆವು ಕೂಡ ನನ್ನಿಂದಲೇ ಬರುತ್ತದೆ. ಎಲ್ಲದಕ್ಕೂ ನಾನೇ ಕಾರಣ. ವೇದಾಂತವೂ ನಾನೇ, ವೇದಗಳನ್ನು ರಚಿಸಿದವನು ನಾನೇ, ವೇದಾಂತದ ಗುರಿಯೂ ನಾನೇ, ವೇದಗಳು ನಾನೇ. ಕೃಷ್ಣ ಇಲ್ಲಿ ವೇದಗಳನ್ನು ತಿಳಿದವನು ನಾನೇ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಪುರುಷರಲ್ಲಿ 2 ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಈ ಐಹಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಅಕ್ಷರ. ಈ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಒಂದು ದಿನ ನಾಶ ಆಗುವಂತದ್ದು ಕ್ಷರ. ಆದ್ರೆ ನಮ್ಮ ಆತ್ಮ ಅದಕ್ಕೆ ನಾಶ ಇಲ್ಲ. ಆತ್ಮ ಯಾವಾಗ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತದೋ ಅದು ಅಲ್ಲಿ ಅಕ್ಷರವಾಗ್ತದೆ. ಅದಕ್ಕೆ ಅಲ್ಲಿ ಅಕ್ಷರವಿಲ್ಲ, ಚ್ಯುತಿ ಇಲ್ಲ, ಕ್ಷರವಿಲ್ಲ. ಇಲ್ಲಿ ಇದ್ದಾಗ ಅದು ಕ್ಷರ ಹೊಂದುತ್ತದೆ. ಜೀವ ಯಾವಾಗ್ಲೂ ಕ್ಷರ ಹೊಂದುವಂಥದ್ದು, ಅಂದ್ರೆ ಬದಲಾವಣೆ ಹೊಂದುವಂಥದ್ದು ಅಥವಾ ನಾಶವಾಗುವಂಥದ್ದು. ದೇಹಕ್ಕೆ ನಾವು ನೋಡಿದ್ದೇವೆ, ದೇಹಕ್ಕೆ 6 ರೀತಿಯ ಬದಲಾವಣೆಗಳು ಬರ್ತದೆ. ಹುಟ್ಟು, ಬೆಳವಣಿಗೆ, ಆಮೇಲೆ ಸ್ವಲ್ಪ ಸಮಯ ಅಸ್ತಿತ್ವ, ಸಂತಾನೋತ್ಪತ್ತಿ ಮಾಡ್ತದೆ, ಅದು ನಿಧಾನವಾಗಿ ಕ್ಷಯಿಸಲು ಪ್ರಾರಂಭವಾಗುತ್ತದೆ, ಒಂದು ದಿನ ನಾಶ ಆಗ್ತದೆ. ಆಧ್ಯಾತ್ಮಿಕ ಲೋಕದ ಆ ದೇಹಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಉತ್ತಮ ಪುರುಷಸ್ತನ್ಯ ಪರಮಾತ್ಮೇತ್ಯುದಾಹೃತ ಯೋ ಲೋಕತ್ರಯಾಮಾವಿಶ್ಯ ಬಿಭರ್ತವ್ಯೇ ಈಶ್ವರ. ಇವರಲ್ಲದೆ ಅತ್ಯುತ್ತಮ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವನ್ನು ಪಾಲಿಸುತ್ತಿದ್ದಾನೆ. ಈ ಕ್ಷರ ಮತ್ತು ಅಕ್ಷರ ಪುರುಷರಲ್ಲದೆ ಇನ್ನೊಬ್ಬ ಅತ್ಯುತ್ತಮ ವ್ಯಕ್ತಿ ಇದ್ದಾನೆ, ಅವನೇ ಭಗವಂತ, ಎಲ್ಲರ ಹೃದಯದಲ್ಲೂ ವಾಸವಾಗಿರುವ ಪರಮಾತ್ಮ. ಪರಮಾತ್ಮ ಬದ್ಧ ಜೀವಿಗಳಲ್ಲಿ ಮತ್ತು ಮುಕ್ತಾತ್ಮರಲ್ಲಿ ಎಲ್ಲರಲ್ಲಿಯೂ ಅವನು ವಾಸವಾಗಿದ್ದಾನೆ, ಎಲ್ಲವರನ್ನೂ ಪಾಲಿಸುವವನು ಪರಮಾತ್ಮನೇ, ನಾನೇ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ.
ನಾನು ಕ್ಷರ ಮತ್ತು ಅಕ್ಷರಿಗಳಿಗೆ ಅತೀತನು ಮತ್ತು ಅತ್ಯುತ್ತಮನು. ಆದ್ದರಿಂದ ಪ್ರಪಂಚವು ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಕೊಂಡಾಡುತ್ತಿವೆ. ಆದ್ರಿಂದ ಈ ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನಾದಂತಹ ದೇವನು ಅತ್ಯುತ್ತಮನು. ಆದ್ರಿಂದ ಅವನನ್ನು ದೇವೋತ್ತಮ ಪರಮಪುರುಷ ಅಂತ ಹೇಳಿ ಎಲ್ಲಾ ಗ್ರಂಥಗಳು, ಎಲ್ಲಾ ಆಚಾರ್ಯರು, ಎಲ್ಲಾ ಶಾಸ್ತ್ರಗಳು ಕೊಂಡಾಡುತ್ತದೆ. ಉತ್ತಮ ಅಂತ ಹೇಳಿದ್ರೆ ಅತ್ಯುತ್ತಮ ಅಂದ್ರೆ ಅದಕ್ಕಿಂತ ಉತ್ತಮವಾದದ್ದು ಬೇರೆ ಯಾರಿಲ್ಲ, ಅದು ದೇವೋತ್ತಮ ಪರಮಪುರುಷ. ಅವನನ್ನು ಯಾರು ಮೀರಲಾರರು. ಯೋ ಮಾಮೇವ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಭರತವಂಶನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷ ಎಂದು ತಿಳಿಯುತ್ತಾನೋ ಅವನು ಎಲ್ಲವನ್ನೂ ತಿಳಿದವನು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಯಾರು ನನ್ನನ್ನು ದೇವೋತ್ತಮ ಪರಮಪುರುಷ ಎಂದು ಪೂಜೆ ಮಾಡುತ್ತಾರೋ, ಯಾರು ಅರಿಯುತ್ತಾರೋ, ಯಾರು ಜ್ಞಾನಗಳ ಮೂಲಕ ತಿಳಿದುಕೊಳ್ತಾರೋ, ಗುರುಗಳ ಸಂಪರ್ಕದಿಂದ ಆ ಜ್ಞಾನ ಅವರಿಗೆ ಬರ್ತದೋ ಅವರು ಎಲ್ಲವನ್ನೂ ತಿಳಿದವರು. ವೇದಗಳಿಗೆ ಇನ್ನೊಂದು ಹೆಸರು ಶ್ರುತಿ ಅಂತ. ಈ ಶ್ರುತಿ ಪುರಾಣಗಳ ಪ್ರತಿನಿಧಿಗಳಿಂದ, ಶ್ರುತಿ ಪುರಾಣಗಳನ್ನು ಓದಿ ದೇವರ ಪ್ರತಿನಿಧಿಗಳಿಂದ ಕೇಳಿ ತಿಳಿದು ಅರ್ಥ ಮಾಡಿಕೊಂಡು ಭಕ್ತಿ ಮಾರ್ಗಕ್ಕೆ ನಾವು ಬರಬೇಕು. ಅಂದ್ರೆ ಶಾಸ್ತ್ರ ಗ್ರಂಥಗಳನ್ನು ಪಠಣ ಮಾಡಿ, ಭಗವದ್ಗೀತೆಯಂತಹ ಪುಸ್ತಕದ ಅಧ್ಯಯನ ಮಾಡಿ, ಗುರುಗಳ ಸಂಘದಿಂದ, ಗುರುಗಳ ಆಶೀರ್ವಾದದಲ್ಲಿ ನಾವು ಭಕ್ತಿ ಮಾರ್ಗಕ್ಕೆ ಬರಬೇಕು ಅಂತ ಇದರ ಅರ್ಥ. ಅದನ್ನು ಬಿಟ್ಟು ವೇದಗಳ ಅಧ್ಯಯನ ಮಾಡ್ತಾ, ವೇದಗಳನ್ನು ಅಧ್ಯಯನ ಮಾಡ್ಬೇಕು, ಆದ್ರೆ ಅದರ ಅಂತ್ಯಕ್ಕೆ ತಲುಪಬೇಕು. ನಾವು ಅದರ ಗುರಿ ಏನು ಅಂತ ಹೇಳೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಬಿಟ್ಟು ವೇದಗಳನ್ನ ಅಧ್ಯಯನ ಮಾಡುತ್ತಾ ಅಲ್ಲೇ ನಮ್ಮ ಊಹಾತ್ಮಕ ಚಿಂತನೆಯನ್ನು ಮಾಡ್ತಾ ಇದ್ರೆ ನಾವು ಯಾವತ್ತೂ ಕೃಷ್ಣನ ಲೋಕವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ ಇಲ್ಲ. ಇತಿ ಗುಹ್ಯತಮಂ ಶಾಸ್ತ್ರಮಿದಮುಕ್ತಂ ಮಯಾನಗ ಏತದ್ ಬುದ್ಧ್ಯಾ ಬುದ್ಧಿಮಾನ್ ಸ್ಯಾತ್ ಕೃತ್ಯಶ್ಚ ಭಾರತ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ, ಅವನ ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗುತ್ತದೆ. ವೇದಗಳ ಅತ್ಯಂತ ರಹಸ್ಯ ಭಾಗ ಯಾವುದು? ದೇವೋತ್ತಮ ಪರಮಪುರುಷನು ಶ್ರೀಕೃಷ್ಣ. ನಾವು ಅವನನ್ನು ಅರಿಯುವುದೇ ವೇದಗಳ ಗುರಿ. ಎಲ್ಲಾ ಅಪೌರುಷಯ ಗ್ರಂಥಗಳಲ್ಲಿಯೂ ತಿರುಗುಳು ಇದೆ. ಎಲ್ಲಾ ಗ್ರಂಥಗಳಲ್ಲೂ ಇದನ್ನೇ ಹೇಳಿರುವುದು. ಇದನ್ನು ಯಾರು ಅರ್ಥ ಮಾಡಿಕೊಳ್ತಾರೋ ಅವನು ಬುದ್ಧಿವಂತ. ಇಲ್ಲಿ ಕೃಷ್ಣ ಅರ್ಜುನನನ್ನು ಅನಗ ಅಂತ ಕರೀತಾನೆ. ಅನಗ ಅಂದ್ರೆ ಪಾಪರಹಿತ, ಪಾಪಗಳಿಂದ ಬಿಡುಗಡೆ ಹೊಂದಿದವನು ಅಂತ. ಅರ್ಜುನ ಪಾಪರಹಿತನಾಗಿದ್ದಾನೆ, ಆದ್ದರಿಂದ ಆ ವಿಜ್ಞಾನ ಅವನಿಗೆ ಅರ್ಥ ಆಗ್ತಾ ಇದೆ. ಅವನಿಗೆ ಯಾವುದೇ ದ್ವಂದ್ವ ಇಲ್ಲ, ಪಾಪ ಮುಕ್ತನಾಗಿದ್ದಾನೆ ಅವನು. ಆದ್ರಿಂದ ಕೃಷ್ಣ ಹೇಳುವಂಥದ್ದು ಅವನಿಗೆ ಕೂಡಲೇ ಅರ್ಥ ಆಗ್ತದೆ. ಅವನು ಈಗ ಈ ವಿಜ್ಞಾನವನ್ನು ಅರ್ಥಕೊಂಡಿದ್ದಾನೆ, ಅವನು ಬುದ್ಧಿವಂತನಾಗಿದ್ದಾನೆ. ಈಗ ಯಾರು ಕೃಷ್ಣ ಪ್ರಜ್ಞೆಗೆ ಏರ್ತಾರೋ ಅವರು ಕೂಡ ಬುದ್ಧಿವಂತರಾಗ್ತಾರೆ, ಪಾಪರಹಿತರಾಗ್ತಾರೆ ಅಂತ ಹೇಳಿ ಕೃಷ್ಣ ಇಲ್ಲಿ ಘೋಷಣೆ ಮಾಡ್ತಾ ಇದ್ದಾನೆ. ಈ ಅಧ್ಯಾಯ ತುಂಬಾ ಚಿಕ್ಕದು. ಇದರ ಶ್ಲೋಕಗಳನ್ನು ಓದಿದ್ರೆ, ಇದಕ್ಕೆ ತುಂಬಾ ವಿವರಣೆ ಏನು ಅಗತ್ಯ ಇಲ್ಲ. ಇದರ ಶ್ಲೋಕಗಳನ್ನು ಓದಿದ್ರೆ ಚೆನ್ನಾಗಿ ಅರ್ಥ ಆಗ್ತದೆ. ಭಗವದ್ಗೀತೆ ಇದ್ದವರು ಖಂಡಿತ ಇದನ್ನು ಓದಿ